ಸೊ ಇಷ್ಟು ದಿನಗಳಲ್ಲಿ ಇಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸಿದಂತಹ ಒಂದು ವಿಶೇಷ ಅಂಶಗಳು, ವಿಶೇಷ ವಿಚಾರಗಳು, ಅದರ ಜೊತೆಗೆ ನಿಮಗೆ ಚಾಲೆಂಜ್ ಫುಲ್ ಅಂತ ಅನಿಸಿದಂಥ ವಿಚಾರಗಳೇನಾದರೂ ಇದೆಯಾ ಅನ್ನುವಂಥದ್ದು ಇಷ್ಟು ದಿನಗಳಲ್ಲಿ? ನೋಡಿ, ಚಾಲೆಂಜ್ ಅಂತ ಹೇಳಿದರೆ ಭ್ರಷ್ಟಾಚಾರ ಅನ್ನೋದು ಒಂದು ಚಾಲೆಂಜಿಂಗ್ ವಿಚಾರಣೆ. ಎಸ್, ಶುರುವಿಗೆ ನಾನು ಭ್ರಷ್ಟಾಚಾರಿ ಆಗಬಾರ್ದು, ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ಮೊದಲು ನಾನು ಭ್ರಷ್ಟಾಚಾರಿ ಆಗಬಾರ್ದು. ಆಮೇಲೆ ಇನ್ನೊಬ್ಬರಿಗೆ, ನಾನು ಬರೀ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ, ನಾನು ಅಧಿಕಾರಿಗಳ ಬಗ್ಗೆ ಮಾತ್ರ ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಕೆಲಸ ಮಾಡುವವರು ಇದ್ದಾರೆ. ಅಂತೂ ಭ್ರಷ್ಟಾಚಾರಿಗಳನ್ನು ಅವರು ಆಗುವುದು ಹೇಗೆ ಅಂತ ಹೇಳಿದ್ರೆ, ನಾನು ಭ್ರಷ್ಟಾಚಾರಿ ಆದರೆ ಇನ್ನೊಬ್ಬ ಭ್ರಷ್ಟಾಚಾರಿ ಆಗೋದು. ಈಗ ನಾನು ಒಂದು ಕಡತದಲ್ಲಿ ಒಂದು ಫೈಲ್ನಲ್ಲಿ ನೋಡಪ್ಪ ಇಷ್ಟು ಕಲೆಕ್ಟ್ ಮಾಡಿ ಕೊಡು ಅಂತ ಹೇಳಿದರೆ ಅವನು ಮಾಡಲೇಬೇಕು. ಇಲ್ಲ, ಅವನ ಟ್ರಾನ್ಸ್ಫರ್ಗೆ ನಾನು 15 ಲಕ್ಷ 20 ಲಕ್ಷ 5 ಲಕ್ಷ 3 ಲಕ್ಷ ತಗೊಂಡ್ರೆ, ಈಗ ನಾನು ಮೊನ್ನೆ ಎಲ್ಲ ಹೊಸ ಟ್ರಾನ್ಸ್ಫರ್ ಆಯಿತು, ನಾನು ಎಲ್ಲರಿಂದ 15 ಲಕ್ಷ 5 ಲಕ್ಷ 2 ಲಕ್ಷ 3 ಲಕ್ಷ ತಗೊಂಡ್ರೆ ಅವರು ಕಲೆಕ್ಟ್ ಮಾಡಲೇಬೇಕಲ್ಲ. ಅವರು ಅದನ್ನು ಮಾಡಲೇಬೇಕು, ಅದಕ್ಕಿಂತ ಡಬಲ್ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ನಾನು ಭ್ರಷ್ಟಾಚಾರ, ನನಗೆ ದೊಡ್ಡ ಒಂದು ಸವಾಲು ಇದ್ದಂಥದ್ದು ಭ್ರಷ್ಟಾಚಾರವನ್ನು ನೋಡಿ 100% ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ದೇವರು ಬಂದರೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆಗಳು. ಆದ್ರೆ ಕಡಿಮೆ ಮಾಡಬಹುದು, ಒಂದು ಹಂತಕ್ಕೆ ತರಬಹುದು, ಅದನ್ನು ಕಡಿಮೆ ಮಾಡುವಂತಹ ಕೆಲಸಗಳು ಮಾಡಿ. ಪ್ರತಿ ಫೈಲುಗಳಲ್ಲಿಯೂ ನಾವು ಕೆಲವು ವಿಚಾರಗಳನ್ನು ಹೇಳಿದರೆ ಆಕ್ರಮ ಸಕ್ರಮದ್ದು. ನಾನು ಒಂದು ವಿಚಾರ, ನಾನು ಯಾರನ್ನು ಮಾತಾಡ್ತಾ ಹೋದರೆ ನಾವು ಇನ್ನೊಬ್ಬರನ್ನು ದೂರುವಂಥ ಕೆಲಸಗಳು ಎಲ್ಲ ಮುಂದೆ ಬರ್ತದೆ ಕಣ್ಮುಂದೆ. ಅಕ್ರಮ ಸಕ್ರಮದ ಫೈಲುಗಳು ಸಮಾನ ಒಂದು 32,000 ಫೈಲುಗಳಿದೆ. 22,000 ಫೈಲು ಬರೀ ನಮ್ಮ ಈ ಭಾಗದಲ್ಲಿ, ಒಂದು 10,000 ಫೈಲು ವಿಟ್ಲ ಉಪ್ಪಿನಂಗಡಿ ಬಂಟ್ವಾಳ ಕ್ಷೇತ್ರ ಬರ್ತದೆ, ಬಂಟ್ವಾಳ ತಾಲೂಕು ಬರ್ತದೆ, ಆ ಭಾಗದಲ್ಲಿ ಇದೆ. ಯಾಕೆ ಇಷ್ಟೊಂದು? ಈಗ ನಮ್ಮ ಭಾಗದ ಜನರು, ನಮ್ಮವರ ಜಾಗ, ಈಗ ನಿಮ್ಮ ಜಾಗ 3 ಸೆನ್ಸ್ಗೆ 4 ಸೆನ್ಸ್ಗೆ ಎಲ್ಲ ನೀವು ಅರ್ಜಿ ಕೊಟ್ಟಿರ್ತೀರಿ. ಹೌದು, ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಕಡಿಮೆ ಇದ್ದಾರೆ. ಆದರೂ ಇಷ್ಟು ವರ್ಷ ಯಾಕೆ ಪೆಂಡಿಂಗ್ ಆಯಿತು ಅಂತ ಒಂದು ಪ್ರಶ್ನೆ. ನಾನು ಈಗ ಇರುವಂಥ ಅಧಿಕಾರಿಗಳನ್ನು ಯಾರು ದೂರುವುದಿಲ್ಲ. ಈಗ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೀನಿ. ಅಲ್ಲಿ ಸಿಬ್ಬಂದಿ ವರ್ಗ ಕಡಿಮೆ ಇರೋದು ನನ್ನ ಗಮನಕ್ಕೆ ಬಂದಿದೆ. ಆದರೂ ನೀವು ಯಾವುದೇ ಒಂದು ವಿಚಾರ ಇಲ್ಲದೆ ಕಡತಗಳನ್ನು ಲೆಫ್ಟ್ ಆ್ಯಂಡ್ ರೈಟ್ ಕಡತಗಳನ್ನು ಕ್ಲಿಯರ್ ಮಾಡಬೇಕು. ಒಂದು 94C 94CC, ಇನ್ನೊಂದು ಅಕ್ರಮ ಸಕ್ರಮ, ಜೊತೆಯಲ್ಲಿ ಪ್ಲಾಟಿಂಗ್ ಅನ್ನೋ ಒಂದು ಸಮಸ್ಯೆ ಎಷ್ಟು ವರ್ಷದಿಂದ, ಯಾವುದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ವ? ಹಾಗಾದರೆ ಯಾರು ಬಗೆಹರಿಸೋರು? ನಾವೇ ಬಗೆಹರಿಸ್ಬೇಕು. ನಾವು ಮತ್ತು ಅಧಿಕಾರಿಗಳು ಸೇರಿ ಅದನ್ನು ನಮ್ಮ ಜವಾಬ್ದಾರಿ. ಎಷ್ಟೋ ಜನ ಪ್ಲಾಟಿಂಗ್ ಆಗದೆ ಪರದಾಡುವಂಥ ಪರಿಸ್ಥಿತಿಗಳಿದ್ದಾರೆ. ಈಗ ಮೊನ್ನೆ ನಾವೊಂದು ಮೀಟಿಂಗ್ ಕರೆದು ಓಲ್ಡ್ ಇರುವಂಥದ್ದನ್ನು 45 ದಿವಸಗಳಲ್ಲಿ ಮುಗಿಸ್ಬೇಕು. ಮೊನ್ನೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳು, ನಾನು ಅದನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಎದುರಲ್ಲಿ ಅದನ್ನು ಚರ್ಚೆ ಮಾಡಿದ್ದೀನಿ. ನೋಡಿ, ಪ್ಲಾಟಿಂಗಿನ ಸಮಸ್ಯೆ ತೀವ್ರವಾಗಿದೆ ನಮ್ಮ ಭಾಗದಲ್ಲಿ. ಇದನ್ನು ಪರಿಹಾರ ಕೊಡಬೇಕು. ಇದಕ್ಕೆ ಯಾರು ಸರ್ವೇಯರನ್ನು ಅಪಾಯಿಂಟ್ ಮಾಡದೆ ಮಾಡಬೇಕು. ಇದನ್ನು ಸರಳತೆ ಮಾಡಬೇಕು. ಏನು ನೀವು 1 to 5 ಮಾಡ್ತೀರಾ, ಆನಂತರ ಅಲ್ಲಿ ಹೋಗೋದು ಫೈಲು ಪುನಃ ರಿಪೀಟ್ ಬರೋದು, ಇನ್ನೊಂದು ಸರ್ವೆಯಲ್ಲಿ ಇನ್ನೊಂದು ನಂಬರ್ದು ಪುನಃ ಅವನು 1 to 5 ಮಾಡೋದು. ಅಧಿಕಾರಿಗಳು ಬೇರೆ ಬೇರೆ ವಿಚಾರದಲ್ಲಿ ಇವರನ್ನು ಪೀಡಿಸುವಂಥದ್ದು. ಮಧ್ಯದಲ್ಲಿ ಬ್ರೋಕರ್ಗಳು ಸೇರಿಕೊಂಡು ಇವ್ರ ಹತ್ರ ದುಡ್ಡು, ಅಧಿಕಾರಿಗಳ ಹೆಸರು ಹೇಳಿ ಬ್ರೋಕರ್ಗಳು ದುಡ್ಡು ಮಾಡುವಂಥದ್ದು. ಇದಕ್ಕೆಲ್ಲ ಕಡಿವಾಣ ಹಾಕುವಂಥ ಕೆಲಸಗಳು ಆಗಬೇಕು. ಈಗ 100 ದಿವಸ ಆಗಿದೆ. ಒಂದು ಹಂತವಾಗಿ ತಗೊಳ್ಳಿ. ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳನ್ನು ಸೇರಿ, ಅಸಿಸ್ಟೆಂಟ್ ಕಮಿಷನರ್, ನಮ್ಮ ಪುತ್ತೂರು ಅಸಿಸ್ಟೆಂಟ್ ಕಮಿಷನರ್ ಸೇರಿ, ತಹಸೀಲ್ದಾರ್ಗಳನ್ನು ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಪ್ಲಾಟಿಂಗ್ ಬಗ್ಗೆ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರಿಗೆ ಡೈರೆಕ್ಷನ್ ಜೊತೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರು, ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಕೂಡ ಕೊಡುವ ಕೆಲಸ ನಮ್ಮದು ಅಧಿಕಾರಿಗಳಿಗೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಂತವಾಗಿ ಜನರ ತೊಂದರೆಗಳೇನಿದೆ, ಒಬ್ಬ ಮನೆ ಕಟ್ಟಬೇಕು, ಇಲ್ಲಂದರೆ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿದ್ರು ಕಷ್ಟ ಪರಿಸ್ಥಿತಿ. ಇದನ್ನೆಲ್ಲ ಬಗೆಹರಿಸುವಂಥ ಒಳ ಹತ್ತಿರಕ್ಕೆ ಹೋಗಿ, ನನಗೆ ರಿಯಲ್ ಎಸ್ಟೇಟ್ ಬಗ್ಗೆ ತುಂಬ ಅನುಭವ ಇದೆ. ಯಾರು ನೋಡಿ, ರಿಯಲ್ ಎಸ್ಟೇಟು ಇಂಪ್ರೂವ್ ಆದರೂ ಜನಗಳ ದುಡ್ಡು ರೊಟೇಷನ್ ಆಗ್ತದೆ, ಇಂಪ್ರೂವ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಅದು ರಿಯಲ್ ಎಸ್ಟೇಟ್ ಅಂತ ಹೇಳಿದ ಕೂಡಲೇ ಜನರ ಭಾವನೆ ಅಂತ ಹೇಳಿದರೆ ಅವರೇನೋ ಒಂದು ಬೇರೆ ಉದ್ಯಮ ಮಾಡುವವರು ಅಂತ ಇದೆ.
ಅದು ಸರಿಯಲ್ಲ. ಅವರು ಉದ್ಯಮ ಮಾಡೋರು, ಅವರು ಕೂಡ ಉದ್ಯಮ ಮಾಡೋರು, ಬಿಲ್ಡಿಂಗ್ ಕಟ್ಟುವವರು ಇರ್ತಾರೆ, ಎಷ್ಟೋ ಕೋಟಿ ದುಡ್ಡು ಹಾಕ್ತಾರೆ, ಡೆವಲಪ್ ಮಾಡ್ತಾರೆ, ಅವರಿಗೂ ಆದ್ಯತೆ ಕೊಡುವಂಥದ್ದು, ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೆ ಆದ್ಯತೆ ಕೊಡುವಂಥ ಕೆಲಸಗಳು ಆಗಬೇಕು. ಈ ರೀತಿ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಖಂಡಿತ ಅತಿ ಹತ್ತಿರಕ್ಕೆ ಹೋಗಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆ, ನೀವು ಶಾಸಕರ ಅಶೋಕ್ ರೈ ಅವರು ಬಂದ ಮೇಲೆ ಅಧಿಕಾರಿಗಳು ಜನರಿಂದ ಪಡೆದಂತಹ ದುಡ್ಡನ್ನು ವಾಪಸ್ ಮಾಡಿದ್ದಾರೆ ಅನ್ನುವಂಥದ್ದು, ಈ ರೀತಿಯ ಒಂದು 20,000 30,000 ಅಂತ ದುಡ್ಡನ್ನು ಅಧಿಕಾರಿಗಳು ಅಥವಾ ಯಾರು ಪಡೆದುಕೊಂಡಿದ್ರು ಜನರಿಂದ ಸೇವೆಯನ್ನು ಒದಗಿಸೋದಕ್ಕೆ ಅವರು ವಾಪಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಹೌದಾ ಇದು ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು? ನೋಡಿ, ಲಂಚ ಕೆಲವರು ತಗೊಳ್ಳೋದು ಮೊದಲಿಂದ ಭಾರಿ ಹೆಚ್ಚಾಗಿತ್ತು, ಭಾರಿ ಜಾಸ್ತಿ ಇತ್ತು, ಎಲ್ಲದಕ್ಕೂ ಲಂಚ ಅಂತ ಇತ್ತು. ನಾನು ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಒಬ್ಬರು ಬಂದು ನನ್ನ ಹತ್ರ ಹೇಳಿದರು, ಸರ್ ಈಗ ನನ್ನ ಹತ್ರ 2.5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ, ಅಕ್ರಮ ಸಕ್ರಮ ಫೈಲಿಗೆ 2.5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ. ಇಂಥದ್ದು ನನ್ನ ಹತ್ರ ಒಂದು 60-70 ಫೈಲುಗಳು ನನ್ನ ಹತ್ರ ಇದೆ. 50-70 ಜನ ದುಡ್ಡು ಕೊಟ್ಟವರು, ಕೆಲಸ ಆಗದವರು ನನ್ನ ಹತ್ರ ಇದೆ. ದುಡ್ಡು ಕೊಟ್ಟದ ಕೆಲಸ ಆಗಲಿ. ಅದರಲ್ಲಿ ಕೆಲವು ಅಧಿಕಾರಿಗಳು ಇಲ್ಲಿಂದ ವರ್ಗಾವಣೆಯಾಗಿ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳು ಈ ನಮ್ಮ ತಾಲೂಕು ಬಿಟ್ಟು ಬೇರೆ ಬೇರೆ ತಾಲೂಕುಗಳಲ್ಲಿ ಇದ್ದಾರೆ. ಅಂತೂ ಕೆಲವರನ್ನು ಬಿಡಲಿಲ್ಲ ನಾನು. ಇಲ್ಲಿ ಕೆಲವರು ಪಕ್ಕದ ಎಲ್ಲ ಇದ್ದ ಅವರಿಗೆ ಫೋನ್ ಮಾಡಿ ಅವರು ಬಂದು ಹೇಳಿದ್ರು, ಸರ್ ನಾನು 2.5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನನ್ನ ಕೆಲಸನೂ ಆಗಲಿಲ್ಲ, ಇಂತೂ ಅಕ್ರಮ ಸಕ್ರಮಣೂ ಆಗಲಿಲ್ಲ. ಇದಾಗ ನಾನು ಕರೆ ಮಾಡಿ ಕೇಳಿದೆ, ನೀನು ಕೆಲಸನೂ ಮಾಡಿಕೊಡ್ಲಿಲ್ಲ, ಆ 2.5 ಲಕ್ಷ ರೂಪಾಯಿನ ತಂದು ಕೊಡಬೇಕು ನೀನು, ಇಲ್ಲ ಅಂತಾದರೆ ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗ್ತದೆ. ಪಾಪ ಒಂದು ದಿವಸಕ್ಕೆ ನನಗೆ ಬಂದು ಹಾರ ಹಾಕಿದ್ರು ಮರು ದಿವಸ. ನಾನು ಅದು ಯಾಕೆ ನನಗೆ ಇದು ಅಲ್ಲ, ನನ್ನ 2.5 ಲಕ್ಷ ರೂಪಾಯಿ ಬಂದು ಸರ್ ನಿನ್ನೆ ಕೊಟ್ಟದ್ದು ಬಂದಿದೆ ಅಂತೇಳಿ. ಹಾಗೆ ಅಲ್ಲಲ್ಲಿ ಹೋಗುವಾಗಂತೂ ತುಂಬ ನಿದರ್ಶನಗಳಿವೆ. ನಾನು ಅದು ನನ್ನ ಮೆಚ್ಚುಗೆಗೆ ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳೋದಲ್ಲ. ಕೆಲವರು ನಾನು ಮೊನ್ನೆ ಎಲ್ಲ ಹೋಗುವಾಗ ಒಂದು ಹೆಂಗಸು ಬಂದು ನನ್ನ ಹತ್ರ ಹತ್ಕೊಂಡಿತ್ತು, ನನಗೆ ಬೇಜಾರಾಯಿತು. ಸರ್ 30,000 ರೂಪಾಯಿ ಕೊಟ್ಟಿದ್ದೀನಿ, ನಾನು ಬಿಡಿ ಕಟ್ತೀನಿ, ಈಗ ನಿಮ್ಮ ನನಗೆ ವಾರದಲ್ಲಿ ನನಗೆ ಬರ್ತಿರುವಂಥ ದುಡ್ಡು ಅನ್ನ 1,200 ರೂಪಾಯಿ ನನಗೆ ಬಿಡಿ ಕಟ್ಟಿದರೆ ನನಗೆ ತಿಂಗಳಿಗೆ 1,200 ರೂಪಾಯಿ 1,500 ರೂಪಾಯಿ ಉಳಿತದೆ ಮಕ್ಕಳ ಕೆಲಸ ಮಾಡಿಕೊಂಡು. ನಾನು ಅದರಲ್ಲಿ ಉಳಿದಂಥ ಸ್ವಲ್ಪ ದುಡ್ಡನ್ನು ಕಟ್ಟಿ ಅವನು ನನ್ನ ಹತ್ರ 30,000 ರೂಪಾಯಿ ತಗೊಂಡಿದ್ದಾನೆ, ನನ್ನ ಕೆಲಸ ಮಾಡಿಕೊಡ್ಲಿಲ್ಲ. ಈ ನೀವು ಶಾಸಕರಾದರೆ ನೀವೇನು ಮಾಡ್ತಾ ಇದ್ರಿ? ನಾನು ಶಾಸಕರ ನೆಲೆಯಲ್ಲಿ ಒಂದು ಅಷ್ಟು ಜನರ ಎದುರು ನನ್ನ ಹತ್ರ ಇಂಥ ಒಂದು ನೋವನ್ನು ಹೇಳ್ಕೊಂಡಾಗ ನಾನು ಅದಕ್ಕೆ ಉತ್ತರ ಕೊಡಬೇಕಾ ಬೇಡವಾ? ನಾನು ಕೂಡಲೇ ಅವನಿಗೆ ಕರೆ ಮಾಡಿ ಹೇಳಿದೆ, ನಿನಗೆ ಡೆಡ್ ಲೈನ್ ಕೊಡ್ತೇನೆ. ನಾನು ಯಾರು ಅಂತ ಗೊತ್ತಿಲ್ಲ, ಅವರು ಒಳ್ಳೆಯವರು ಆಗಿರ್ಬೋದು, ಅವರು ಯಾರು ಅಂತ ನನಗೆ ಮುಖ ಪರಿಚಯನೂ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಅದು ಸರಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ನಾನು ಅವರಿಗೆ ಕೂಡ ನೋಡಪ್ಪ, 1 ವಾರದಲ್ಲಿ ನೀನು ಆ ದುಡ್ಡು ತಗೊಂಡು ಕೊಡಬೇಕು, ನೀನು ಕೆಲಸ ಮಾಡಿ ಕೊಡಲಿಲ್ಲ ತಾನೆ, 1 ವಾರದಲ್ಲಿ ದುಡ್ಡು ತಗೊಂಡು ಹೋಗ್ಬೇಕು, ಇಲ್ಲದಿದ್ದರೆ ನಿನ್ನ ಕಚೇರಿಗೆ ನಾನು ಪರ್ಸನಲಿ ಬಂದು ನಿನ್ನನ್ನು ವಿಚಾರಿಸುವಂಥ ಕೆಲಸ ಮಾಡ್ತೀನಿ, ನಿನ್ನನ್ನು ಸಸ್ಪೆಂಡ್ ಮಾಡುವ ಕೆಲಸ ಮಾಡ್ತೀನಿ. ಆ ಅಮ್ಮನ ದುಡ್ಡನ್ನು ಬೀಡಿ ಕಟ್ಟಿ ಕೊಟ್ಟಂಥ ದುಡ್ಡು ಅದನ್ನು ಹಿಂದಿರುಗಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರು ಆನಂತರ ಅವರ ಮನೆಗೆ ಹೋಗಿ 4 ದಿವಸ ಟೈಮ್ ತಗೊಂಡಿದ್ದಾರೆ. ಇವತ್ತು ನಮ್ಮ ಕಚೇರಿಗೆ ಅಪ್ಡೇಟ್ ಮಾಡಿದ್ದಾರೆ, ಸರ್ ನಾನು 2 ದಿವಸದಲ್ಲಿ ಆ ದುಡ್ಡನ್ನು ಅವರಿಗೆ ಅವರು ಒಪ್ಪಿಕೊಟ್ಟಿದ್ದಾರೆ, 2 ದಿವಸದಲ್ಲಿ ಆ ದುಡ್ಡನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದು ನಾನೇನು ದೊಡ್ಡಸ್ತಿಕೆ ಅಲ್ಲ, ನನ್ನ ಪಾಪ್ಯುಲಾರಿಟಿಗೆ ಅಂತ ಮಾಡುವುದಂತಲ್ಲ. ಕಷ್ಟದಲ್ಲಿ ಇಂಥ ಕೆಲಸಗಳು ಇನ್ನು ಮುಂದೆ ಯಾರು ಮಾಡಬಾರ್ದು. ದುಡ್ಡು ತಗೊಳ್ಳೋದು ಕೆಲಸನೂ ಮಾಡಿಕೊಡ್ಲಿಕ್ಕಿಲ್ಲ. ಆ ಬಗ್ಗೆ ಬಡವರ ಬಗ್ಗೆ ನಾನು ಖಂಡಿತ ಯಾವುದೇ ವಿಚಾರಗಳು ಬರಲಿ ಅಶೋಕ್ ರೈ ಅಧಿಕಾರದ ಹಿಂದೆ ಹೋಗುವಂಥದ್ದು ಅಲ್ಲ. ಈ ಒಂದು ಶಾಸಕನಾಗಿ ನನಗೆ ಆಶೀರ್ವಾದ ಜನರು ಮಾಡಿದ್ದಾರೆ, ಏನಾದರೂ ನಿರೀಕ್ಷೆ ಮಾಡ್ಕೊಂಡು ಇದ್ದಾರೆ. ಅದನ್ನು ನಾನು 5 ವರ್ಷದಲ್ಲಿ ಏನೇನು ಅದನ್ನು ಬಳಸಲಿಕ್ಕೆ ಆಗ್ತದ, ನನಗೇನು ಯಾರ ಹತ್ರ ಆಬ್ಲಿಗೇಷನ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಆಬ್ಲಿಗೇಷನ್. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಆಗ ಗೌರವ ಇಲ್ಲ ಅಂತಲ್ಲ. ಡೆವಲಪ್ಮೆಂಟ್ ಬಗ್ಗೆ ನನಗೆ ಅದರಲ್ಲಿ ಯಾವ ಮುಜುಗರನೂ ಇಲ್ಲ. ನಾನು ಐ ಆಮ್ ಓಪನ್ ಹಾರ್ಟೆಡ್. ನಾನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಸಂತೋಷ ಇದೆ. ಆ ದೇವರು ಮನಸ್ಸು ಕೊಟ್ಟ ಥರ ಬಡವರ ಬಗ್ಗೆ ಯಾರ ಕಾಂಪ್ರಮೈಸ್, ದೆನ್ ನೋ ಕಾಂಪ್ರಮೈಸ್. ಅದು ಕೆಲಸ ಮಾಡಿ ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.